ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದಿರಿಯತ್. ಕಾರ್ತಿಕ ಮಾಸದ ಮೊದಲನೆಯ ದಿನವೇ ಬಲಿಪಾಡ್ಯ. ದಾನಶೂರ ಬಲಿಚಕ್ರವರ್ತಿಯು ವಾಮನನಿಂದ ಪಡೆದ ವರದಂತೆ ಇಡೀ ವರ್ಷದಲ್ಲಿ ಅಂದು ಮಾತ್ರ ಆತ ಭೂಲೋಕವನ್ನು ಕಾಣಬರುತ್ತಾನೆ. ಇದು ಬಹಳ ವಿಶೇಷವಾದದ್ದು. ಮಹಾಮಹಿಮನಾದಂತಹ ಆತನನ್ನು ಸ್ವಾಗತಿಸುವುದಕ್ಕಾಗಿ ಭೂಲೋಕದ ಜನರೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸುವಂಥದ್ದು. ಎಲ್ಲರೂ ಕೂಡ ಮೊದಲೇ ಸಿದ್ಧತೆಯನ್ನು ಮಾಡ್ತಾರೆ, ನಾಡ್ದು ಬಲಿರಾಜ ಬರ್ತಾನೆ ಅಂತ. ಅದಕ್ಕಾಗಿ ಆತನಿಗೆ ಸಂಭ್ರಮದ ಸ್ವಾಗತವನ್ನು ಮಾಡುವಂಥದ್ದು, ವಿವಿಧ ರೀತಿಯ ಭಕ್ಷ್ಯ ಭೋಜ್ಯಗಳನ್ನಾಡುವಂಥದ್ದು. ಹೀಗೆ ಆತನನ್ನು ವಿಶೇಷವಾಗಿ ಸ್ವಾಗತಿಸುವಂಥದ್ದೇ ಅಲ್ಲಿ ಬಲಿಪಾಡ್ಯ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ಕಾರ್ತಿಕ ಮಾಸದ ಈ ದೀಪದಿಂದ ದೇವತೆಗಳು ಪಿತೃಗಳು ಸುಪ್ರೀತರಾಗಿ ಅನುಗ್ರಹಿಸ್ತಾರೆ. ಯಾಕಂದರೆ ಕಾರ್ತಿಕ ಮಾಸ ಅಂತ ಹೇಳುವಂಥದ್ದು ಬಹಳ ವಿಶೇಷ. ಅದರಲ್ಲೂ ಕೂಡ ಈ ಬಲಿಯನ್ನು ಕರೆದು ದೀಪ ಇಡುವಂಥದ್ದು ಅದು ಇನ್ನೂ ಬಹಳ ವಿಶೇಷವಾದದ್ದು. ಹಾಗಾದರೆ ಹೆಚ್ಚಾಗಿ ಶಿವ ದೇವಾಲಯಗಳಲ್ಲಿ ಈ ಕಾರ್ತಿಕ ಮಾಸವನ್ನು ಅತ್ಯಂತ ವಿಶೇಷದಿಂದ ಹಾಗೂ ಭಕ್ತಿಯಿಂದ ಆಚರಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಕತ್ತಲೆಯಿಂದ ಬೆಳಕಿನಡೆಗೆ ನಡೆಯುವ ಪಯಣ ಈ ದೀಪದ ಉತ್ಸವದ ಸಂದೇಶ. ನಮ್ಮ ಈ ಕತ್ತಲೆಯಿಂದ, ಯಾಕಂದರೆ ಅಮಾವಾಸ್ಯೆಯಿಂದ ಪ್ರಾರಂಭವಾಗುವಂಥದ್ದು ಕಾರ್ತಿಕ ಮಾಸ. ಅಮಾವಾಸ್ಯೆ ಅಂತ ಹೇಳುವಂಥದ್ದು ಕತ್ತಲೆ ಆಗಿರ್ತದೆ, ತದನಂತರ ಹುಣ್ಣಿಮೆ ಬರ್ತದೆ. ಹಾಗಾಗಿ ಕತ್ತಲೆಯಿಂದ ಬೆಳಕಿನಡೆಗೆ ಹೋಗುವಂಥದ್ದು ಈ ದೀಪೋತ್ಸವದ ಅಥವಾ ಈ ದೀಪದ ಹಚ್ಚುವಂಥ ಕ್ರಮದ ಸಂದೇಶವಾಗಿರ್ತದೆ. ಇಂದು ಬಲಿಚಕ್ರವರ್ತಿ, ಯಾಕಂದರೆ ಬಲಿಪಾಡ್ಯದಂದು ಬಲಿಚಕ್ರವರ್ತಿಯ ಕುರಿತು ನಾವು ತಿಳಿದುಕೊಳ್ಬೇಕು. ಯಾಕಂದರೆ ವರ್ಷಕ್ಕೊಮ್ಮೆ ಆತ ಭೂಲೋಕಕ್ಕೆ ಬಂದು, ಯಾಕಂದರೆ ತನ್ನ ರಾಜ್ಯವನ್ನು ಆತ ತನ್ನ ಪ್ರಜೆಗಳನ್ನು ಕಂಡು ಆನಂದಿಸುವ ದಿನ. ಅಂಥ ದಿನ ನಾವು ಬಲಿಚಕ್ರವರ್ತಿಯ ಕಥೆಯನ್ನು ವಿಶೇಷವಾಗಿ ಕೇಳಬೇಕು. ಕೇಳುವುದರಿಂದ ವಿಶೇಷವಾಗಿ ನಾವು ಭಗವಂತನಾದಂಥ ಶ್ರೀಮನ್ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಇದರಿಂದ ವಿಶೇಷವಾದಂಥ ಸುಖ ಸಂಪದಗಳು ನಮಗೆ ಸಿಗ್ತವೆ. ಹಾಗಾಗಿ ಆತನ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಆತ ಒಬ್ಬ ಕ್ಷತ್ರಿಯನಾಗಿ ಚಂದ್ರವಂಶದ ಪ್ರಹ್ಲಾದನ ಪುತ್ರನಾದಂಥ ವಿರೋಚನನ ಮಗನಾಗಿರುತ್ತಾನೆ. ಇವನ ಹೆಂಡತಿಯ ಹೆಸರು ವಿಂಧ್ಯಾವಳಿ, ಪರಮ ಸಾಧ್ವಿಯಾಗಿರ್ತಾಳೆ. ಬಲಿಚಕ್ರವರ್ತಿಗೂ ಹಿಂದೆ ದೇವೇಂದ್ರನಿಗೂ ಒಮ್ಮೆ ಘೋರವಾದಂತಹ ಯುದ್ಧವು ಸಂಭವಿಸಿತು. ಪರಿಣಾಮ ಇಂದ್ರನು ಆ ಬಲಿಚಕ್ರವರ್ತಿಯಲ್ಲಿ ಇದ್ದಂತಹ ಎಲ್ಲ ಸಂಪತ್ತುಗಳನ್ನು ಸೆಳೆದುಕೊಂಡು ತನ್ನ ವಜ್ರಾಯುಧದಿಂದ ಆತನನ್ನು ಪ್ರಹರಿಸಲು ಬಲಿಚಕ್ರವರ್ತಿಯು ಮರಣ ಹೊಂದುತ್ತಾನೆ. ಈ ಸಂದರ್ಭದಲ್ಲಿ ದೇವತೆಗಳ ಗುರುವಾದಂತಹ ಗುರುಗಳು ವಿಶೇಷವಾಗಿ ಬೃಹಸ್ಪತಿ ಆಚಾರ್ಯರಾಗಿರ್ತಾರೆ. ಹಾಗೆ ರಾಕ್ಷಸರ ಗುರುಗಳಾದಂಥ ಶುಕ್ರಾಚಾರ್ಯರು ಕೂಡ ಅವರಿಗೆ ಸರಿಸಮಾನವಾಗಿದ್ದರಿಂದ ಅವರಿಗಿಂತಲೂ ಹೆಚ್ಚಿನದಾದಂಥ ಮತ್ತೊಂದು ವಿದ್ಯೆ ಇವರಿಗೆ ಗೊತ್ತಿದ್ದರಿಂದ, ಏನು ಆ ಮತ್ತೊಂದು ವಿದ್ಯೆ ಅಂದರೆ ಅವರಿಗೆ ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದ್ದಿತ್ತು. ಈ ಮೃತ ಸಂಜೀವಿನಿ ವಿದ್ಯೆಯ ಸಹಾಯದಿಂದ ಮರಣಿಸಿದಂತಹ ಬಲಿಚಕ್ರವರ್ತಿಯನ್ನು ಅವರು ಬದುಕಿಸುವುದು. ತದನಂತರ ಆ ಕೃತಜ್ಞತಾಪೂರ್ವಕವಾಗಿ ಅಲ್ಲಿ ಬಲಿಯು ಬ್ರಾಹ್ಮಣರನ್ನು ಗೌರವಿಸುತ್ತಾ ಅವರನ್ನು ಆರಾಧಿಸುತ್ತಾ ಮುಖ್ಯವಾಗಿ ಶುಕ್ರಾಚಾರ್ಯರ ಬಗ್ಗೆ ಹೆಚ್ಚಿನದಾದಂಥ ಗೌರವವನ್ನು ಹೊಂದುವಂಥದ್ದು. ಕೊನೆಗೆ ಶುಕ್ರಾಚಾರ್ಯರಲ್ಲಿ ನಾನು ಹೆಚ್ಚಿನದಾದಂತಹ ಶಕ್ತಿಯನ್ನು ಸಂಪತ್ತನ್ನು ಸಂಪಾದಿಸಬೇಕು, ಶ್ರೇಷ್ಠನಾಗಬೇಕು ಎಂಬುದನ್ನು ಕೇಳಲಾಗಿ ಅವನನ್ನು ವಿಶೇಷವಾದಂತಹ ಒಂದು ಹೋಮವನ್ನು ಮಾಡಲಿಕ್ಕೆ ಶುಕ್ರಾಚಾರ್ಯರು ಅಲ್ಲಿ ಅನುಮತಿಯನ್ನು ಕೊಡುವಂಥದ್ದು. ಹಾಗಾದರೆ ಏನು ಅವರು ತಮ್ಮ ಮಾರ್ಗದರ್ಶನದಲ್ಲಿ ಯಾವ ಹೋಮವನ್ನು ಮಾಡಿಸುತ್ತಾರೆಂದರೆ ವಿಶ್ವಜಿತ್ ಎಂಬಂತಹ ಮಹಾಯಜ್ಞವನ್ನು ಅಲ್ಲಿ ಬಲಿಚಕ್ರವರ್ತಿಯ ಕೈಯಿಂದ ಮಾಡಿಸುವಂಥದ್ದು. ಈ ಯಾಗವನ್ನು ಮಾಡುತ್ತಿರಬೇಕಾದ್ರೆ ಅದು ಬಹಳ ವಿಶಾಲವಾದ ದೊಡ್ಡದಾದಂಥ ಶ್ರೇಷ್ಠವಾದ ಸಾಮಾನ್ಯ ಜನರಿಗೆ ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಯಾಗವನ್ನು ಬಲಿಚಕ್ರವರ್ತಿಯ ಕೈಯಿಂದ ಮಾಡಿಸ್ತಾರೆ. ಹೀಗೆ ಆ ಹೋಮಕುಂಡದ ಆ ಸಮಿತ್ತು, ಚರು, ಆಜ್ಯ ಸಮಿತ್ತುಗಳಿಂದ ಶೋಭಿಸುತ್ತಿರುವಂತಹ ಬೃಹತ್ತಾಕಾರದಂಥ ಆ ಹೋಮಕುಂಡದ ಮಧ್ಯದಿಂದ ಪ್ರಸನ್ನನಾದಂಥ ಯಜ್ಞೇಶ್ವರನು ಆವಿರ್ಭವಿಸುತ್ತಾನೆ. ಬಂದದ್ದು ಮಾತ್ರವಲ್ಲದೆ ಅಲ್ಲಿ ಆತನಿಗೆ ಆ ಯಜ್ಞಕುಂಡದಲ್ಲಿ ಸುವರ್ಣಮಯವಾದಂತಹ ರಥವನ್ನು ಅಲ್ಲಿ ಕೊಡುವಂಥದ್ದು. ಈ ಸುವರ್ಣಮಯವಾದಂಥ ರಥವನ್ನು ಕೊಡುವುದು ಮಾತ್ರವಲ್ಲದೆ ಅಲ್ಲಿ ಯಜ್ಞೇಶ್ವರನೇ ಅಲ್ಲಿ ಆತನಿಗೆ ವಿಶೇಷವಾದಂಥ ಬಾಣಗಳನ್ನು, ಅಕ್ಷಯ ತೂಣಿರುಗಳನ್ನು ಮತ್ತು ವಿಶೇಷವಾದಂತಹ ಶಸ್ತ್ರಾಯುಧಗಳನ್ನು ಅಲ್ಲಿ ಕೊಡುವಂಥದ್ದು.
ಅದೇ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಕೂಡ ಪ್ರಸನ್ನರಾಗಿ ಶಂಖವನ್ನು ಕೊಡುವಂಥದ್ದು, ಬ್ರಹ್ಮದೇವರು ಪ್ರಸನ್ನನಾಗಿ ಯಾವತ್ತೂ ಬಾಡದೇ ಇರುವಂತಹ ಕಮಲ ಪುಷ್ಪವನ್ನು ಅಲ್ಲಿ ಕೊಟ್ಟು ಆಶೀರ್ವದಿಸಿ ಹೋಗುವಂಥದ್ದು. ಈ ರೀತಿಯಾಗಿ ಅಲ್ಲಿ ಶಕ್ತಿ ಸಂಪನ್ನನಾದಂತಹ ಅಲ್ಲಿ ಬಲಿಯು ಮುಂದೆ ದೇವಲೋಕಕ್ಕೆ ಹೋಗಿ ಅಲ್ಲಿ ಮತ್ತೆ ಪುನಃ ದೇವೇಂದ್ರನ ಜೊತೆಯಲ್ಲಿ ಯುದ್ಧ ಮಾಡಿ ಅಲ್ಲಿ ಅವನನ್ನು ಸೋಲಿಸಬೇಕು, ಈ ರೀತಿಯಾದಂತಹ ಒಂದು ಆಲೋಚನೆಯನ್ನು ಮಾಡ್ತಾನೆ. ಹಾಗಾದರೆ ಕೇವಲ ವಿಶ್ವಜಿತ್ ಯಾಗವನ್ನು ಮಾಡಿ ಇವೆಲ್ಲವನ್ನು ನಾನು ಸಂಪಾದನೆ ಮಾಡಿದರೆ ಸಾಲದು. ಹಾಗಾದರೆ ದೇವಲೋಕದ ಪದವಿಯನ್ನು ನ್ಯಾಯಯುತವಾಗಿ ಹೊಡೆಯುವುದು ಬಡಿಯುವುದು ಅಥವಾ ಯುದ್ಧದಲ್ಲಿ ಸೋಲಿಸುವುದು ಒಂದು ಮಾರ್ಗ, ಆದರೆ ನ್ಯಾಯಯುತವಾಗಿ ಅದನ್ನು ಪಡಿಬೇಕು ಎಂಬುದಕ್ಕಾಗಿ ಆತ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಆತ 100 ಯಾಗಗಳನ್ನು ಮಾಡ್ತಾನೆ. ಹೀಗೆ ಮಾಡುವಂಥ ಸಂದರ್ಭದಲ್ಲಿ ಆತ ನರ್ಮದೆಯ ತೀರದಲ್ಲಿ ಅಶ್ವಮೇಧ ಯಾಗವನ್ನು ಆರಂಭಿಸಿದ. ಈ ಯಾಗ ಇನ್ನು ಕೊನೆಗೊಂಡು ಅದು ಪೂರ್ಣಾಹುತಿ ಆದ ನಂತರ ಆತನು ಮಾಡಿದ ಯಾಗದ ಪುಣ್ಯಫಲದಿಂದ ಮುಂದೆ ಸ್ವರ್ಗಲೋಕವನ್ನು ಪ್ರಾಪ್ತಿಸಿಕೊಳ್ಳಲಿಕ್ಕೆ ಆತನಿಗೆ ಸಾಧ್ಯ ಆಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಭಯಗೊಂಡಂತಹ ದೇವತೆಗಳು ಅಲ್ಲಿ ಶ್ರೀಮನ್ನಾರಾಯಣನಲ್ಲಿ ಕೇಳುವಂಥದ್ದು, ಅವನಿನ್ನು ಯಾಗ ಮಾಡಿದ, ಹೇಳಿ ಕೇಳಿ ಆತ ದಾನವನಾಗಿದ್ದಾನೆ, ಮುಂದೆ ನಮ್ಮ ಈ ಸ್ವರ್ಗವನ್ನು ಆತ ಕಸಿದುಕೊಳ್ತಾನೆ, ಇದರಿಂದ ನಾವು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಅಲ್ಲಿ ಕೇಳಿಕೊಳ್ಳಲಾಗಿ ಅಲ್ಲಿ ವಿಷ್ಣುವು ಅಲ್ಲಿ ಆದಿತ್ಯ ಗರ್ಭವನ್ನು ಅಲ್ಲಿ ವಾಮನಾವತಾರವನ್ನು ಪಡೆಯುವುದಕ್ಕಾಗಿ ಅಲ್ಲಿ ಸೇರುವಂಥದ್ದು. ನೇರವಾಗಿ ಬಂದು ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಬಹಳ ಉಪಾಯದಿಂದ ಅಲ್ಲಿ ಆ ರಾಜ್ಯ ಅಥವಾ ಬಲಿಯನ್ನು ನಿಗ್ರಹಿಸಬೇಕಾಗ್ತದೆ. ಅದಕ್ಕೆ ಅವನಿಗೇನು ಮಾಡುವುದಂದರೆ ಕೂಡಲೇ ಆತ ಅದಿತಿಯ ಗರ್ಭದೇವಿಯನ್ನು ಸೇರುವಂಥದ್ದು. ಯಾವಾಗ ಶ್ರೀಮನ್ನಾರಾಯಣನು ವಾಮನಾವತಾರವನ್ನು ತಾಳುವುದಕ್ಕಾಗಿ ಅದಿತಿ ದೇವಿಯ ಗರ್ಭದಲ್ಲಿ ಸೇರಿಕೊಂಡನು, ಆಗ ದೈತ್ಯರೆಲ್ಲರೂ ತೇಜೋಹೀನರಾದರು. ನೋಡಿ, ಒಂದು ಆಪತ್ತು ಬರ್ತದೆ ಅಂತ ನಮಗೆ ಗೊತ್ತಾದರೆ ಅಥವಾ ನಮಗೆ ಕೆಟ್ಟ ಸುದ್ದಿ ಬಂತು ಅಂತ ಗೊತ್ತಾದರೆ ನಮ್ಮ ಮುಖ ಅಂತ ಹೇಳುವಂಥದ್ದು ಕಳೆಗುಂದುತ್ತದೆ. ಸಂತೋಷದ ಸುದ್ದಿ ಬಂತು ಅಂತಾದರೆ ನಮ್ಮ ಮುಖ ಪ್ರಸನ್ನಗೊಳ್ತದೆ. ಹಾಗೆ ದೈತ್ಯರೆಲ್ಲರೂ ಅಲ್ಲಿ ತೇಜೋಹೀನರಾದರು. ಅದಕ್ಕೆ ಪೂರಕವಂತೆ ಅನೇಕ ಉತ್ಪಾತಗಳು ಕಂಡವು. ಸಮುದ್ರಗಳು ಉಕ್ಕಿ ಹರಿದವು, ಬೆಂಕಿ ಬಿರುಗಾಳಿಗಳು ಎದ್ದವು, ಹಾಗೂ ತುಫಾನು ಎದ್ದು, ಹೀಗೆ ಅನೇಕ ಉತ್ಪಾತಗಳು ಅಲ್ಲಿ ಗೋಚರಿಸಿದವು. ಇದಕ್ಕೆ ಕಾರಣವೇನೆಂದು ಬಲಿ ತನ್ನ ತಾತನಾದಂತಹ ಪ್ರಹ್ಲಾದನನ್ನು ಅಲ್ಲಿ ಕೇಳಿದ. ಯಾಕಂದರೆ ಅವನ ತಾತನಾದಂಥ ಪ್ರಹ್ಲಾದ ಅಂತ ಹೇಳುವನು ಬಹಳ ವಿಶೇಷವಾದಂಥ ಜ್ಞಾನಿಯಾಗಿದ್ದ. ಅವನಲ್ಲಿ ಕೇಳ್ತಾನೆ, ಹಾಗಾದರೆ ನನ್ನ ಈ ಸುಭಿಕ್ಷವಾದಂಥ ರಾಜ್ಯದಲ್ಲಿ ನಾನು ನ್ಯಾಯ ಧರ್ಮ ನೀತಿಯಿಂದ ನಾನು ಪರಿಪಾಲನೆ ಮಾಡುವಂಥ ರೀತಿಯಲ್ಲಿ ಯಾಕೆ ಈ ರೀತಿ ಆಯಿತು ಅಂದರೆ, ಇಲ್ಲಿ ನಾವು ತಿಳ್ಕೊಳ್ಬೇಕು, ಯಾರಾದರೂ ಒಬ್ಬ ರಾಜ ತನ್ನ ರಾಜ್ಯವನ್ನು ಪರಿಪಾಲಿಸುತ್ತಿರುವಂಥ ಸಂದರ್ಭದಲ್ಲಿ ಅವನು ಶ್ರೇಷ್ಠನಾಗಿ ನ್ಯಾಯಯುತನಾಗಿ ಧರ್ಮ ಸಮ್ಮತನಾಗಿ ರಾಜ್ಯಭಾರವನ್ನು ಆತ ಮಾಡುತ್ತಿದ್ದಾನೆಂದರೆ ಕೇವಲ ಪ್ರಜೆಗಳಿಗೆ ಪ್ರೀತಿಪಾತ್ರನಾಗಿ ಆತ ನಡೆದುಕೊಂಡ್ರೆ ಸಾಲದು. ಹಾಗಾದರೆ ಅವನು ಒಳ್ಳೆಯ ಆಡಳಿತವನ್ನು ಮಾಡ್ತಾನೆ ಅಥವಾ ಆತನು ಧರ್ಮಾತ್ಮನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವ ಮಾನದಂಡ ಹೇಗೆ ಅಂದರೆ, ಆತನು ರಾಜ್ಯವನ್ನು ಪರಿಪಾಲನೆಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪ್ರಕೃತಿ ವೈಪರೀತ್ಯಗಳು ಉಂಟಾಗಬಾರ್ದು. ಹರಿಯುತ್ತಿರುವ ನದಿಯು ಎಷ್ಟೇ ಮಳೆ ಬಂದರೂ ಉಕ್ಕಿ ಹರಿಬಾರ್ದು, ಎಷ್ಟೇ ಹಾಗೂ ಮುಖ್ಯವಾಗಿ ಬಿರುಗಾಳಿಯಂತಹ ಪ್ರಕೃತಿ ವೈಪರೀತ್ಯಗಳು ಆಗಬಾರ್ದು, ಕ್ಷಾಮ ಡಾಮರಗಳು ಉಂಟಾಗಬಾರ್ದು. ಹಾಗೆ ಆಯಿತು ಅಂತಾದರೆ ಅವನು ರಾಜ ಸರಿಯಿಲ್ಲ, ಧರ್ಮಾತ್ಮಕನಾಗಿ ಇಲ್ಲ ಎಂಬುದು ಅರ್ಥ. ಈ ರೀತಿಯ ಚಿಂತನೆಯನ್ನು ಮಾಡಿದಂಥ ಆತ, ಹಾಗಾದರೆ ಇಷ್ಟು ಚೆನ್ನಾಗಿ ನಾನು ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿದ್ದರೂ ಯಾಕೆ ಈ ರೀತಿಯಾದಂಥ ಪ್ರಕೃತಿ ವಿಕೋಪಗಳು ಉಂಟಾದವು, ಉತ್ಪಾತಗಳು ಉಂಟಾದವು ಎಂಬುದನ್ನು ಜ್ಞಾನಿಯಾದಂತಹ ಮುತ್ತಜ್ಜನಾದಂತಹ ಪ್ರಹ್ಲಾದನಲ್ಲಿ ಕೇಳಲಾಗಿ, ಆಗ ಪ್ರಹ್ಲಾದನು ಈ ವಿಚಾರವನ್ನು ಜ್ಞಾನಜ್ಯೋತಿಯಿಂದ ಸಕಲವನ್ನು ತಿಳಿದುಕೊಳ್ತಾನೆ. ಕೇಳಿದಾಗ ಅವನು ಹಾಗಾದರೆ ಹೇಗೆ ಉತ್ತರ ಕೊಡಬೇಕು? ಅವನು ಅಲ್ಲಿ ಧ್ಯಾನಾಸಕ್ತನಾಗಿ ಅಲ್ಲಿ ಜ್ಞಾನ ಜ್ಯೋತಿಯಿಂದ ಆತ ತಿಳ್ಕೊಂಡಾಗ ಅಲ್ಲಿ ಅವನು ಹೇಳುವಂಥದ್ದು, ಇದಕ್ಕೆ ಪೂರಕವಾದ ವಿಚಾರವನ್ನು ಅಲ್ಲಿ ಪ್ರಹ್ಲಾದನು ಬಲಿಚಕ್ರವರ್ತಿಗೆ ಹೇಳುವಂಥದ್ದು. ಆಗ ಬಲಿಗೆ ಸಹಜವಾದಂಥ ಆತಂಕ ಉಂಟಾಗ್ತದೆ. ಅಂದರೆ ಬಲಿ ಹೇಳುವಂಥದ್ದು, ನಿನ್ನನ್ನು ದಮನ ಮಾಡುವುದಕ್ಕಾಗಿ ಭಗವಂತ ಅವತಾರವನ್ನು ಎತ್ತುತ್ತಾ ಇದ್ದಾನೆ, ವಾಮನ ಅವತಾರವನ್ನು ತಾಳ್ತಾ ಇದ್ದಾನೆ, ಹೀಗೆ ನಿನ್ನ ರಾಜ್ಯವನ್ನು ಕಸಿದುಕೊಳ್ತಾನೆ. ಆ ವಾಮನ ಅವತಾರದ ಒಂದು ಹಿನ್ನೆಲೆಯೇ ಈ ಉತ್ಪಾತಕ್ಕೆ ಕಾರಣ ಇತ್ಯಾದಿ ವಿವರಣೆ ಕೊಟ್ಟಾಗ ಇಲ್ಲಿ ವಿಷ್ಣುವನ್ನು ನಿಂದಿಸಲಿಕ್ಕೆ ಈತ ಪ್ರಾರಂಭ ಮಾಡ್ತಾನೆ. ಯಾಕಂದರೆ ನಾನು ಮಾಡಿದಂಥ ಉದ್ದೇಶಕ್ಕೆ ಇವನು ಕಲ್ಲು ಹಾಕ್ತಾ ಇದ್ದಾನೆ, ಇದರಿಂದ ನನಗೆ ತೊಂದರೆ ಆಗ್ತಾ ಇದ್ದಾನೆ. ಹಿಂದಿನಿಂದಲೂ ನಮ್ಮ ವಂಶದವರಿಗೆ
ಅವರು ದೇವಲೋಕವನ್ನು ಪ್ರವೇಶಿಸಬೇಕು, ದೇವಲೋಕವನ್ನು ವಶಪಡಿಸಿಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಾಗಲೆಲ್ಲವೂ ಕೂಡ ವಿಷ್ಣು ಅದನ್ನು ವಿಫಲಗೊಳಿಸಿದ್ದಾನೆ, ದಾನವರನ್ನು ಕೊಂದಿದ್ದಾನೆ. ಆ ಕಾರಣದಿಂದ ರೊಚ್ಚಿಗದ್ದ ಅಥವಾ ಕುಪಿತನಾದಂತಹ ಈತ ಅಲ್ಲಿ ವಿಷ್ಣುವನ್ನು ನಿಂದಿಸ್ತಾನೆ. ಆಗ ಪ್ರಹ್ಲಾದನು ವಿಷ್ಣು ಭಕ್ತನಾದ್ದರಿಂದ ಆತ ಬಲಿಚಕ್ರವರ್ತಿಯನ್ನು ಅಲ್ಲಿ ನಿಂದಿಸಿ ಮಾತನಾಡ್ತಾನೆ. ಯಾಕಂದರೆ ನನ್ನ ಒಡೆಯನಾದಂಥ ಭಗವಂತನನ್ನು ನೀನು ನಿಂದಿಸಿದ್ದರಿಂದ ನನ್ನನ್ನು ಶಿರಚ್ಛೇದ ಮಾಡಿದಷ್ಟು ನನಗೆ ಕೋಪ ಬಂದಿದೆ, ಅಥವಾ ಅಂತಹ ಒಂದು ಪ್ರಮಾದವನ್ನು ನೀನು ಮಾಡಿರುತ್ತಿ. ಹಾಗಾಗಿ ಪಾತಕಕರವಾದಂಥದ್ದು, ಹಾಗಾಗಿ ಭಗವನ್ನಿಂದನ ಭರಿತವಾದಂಥ ಮಾತನ್ನು ನೀನು ಹೇಳಿದ್ದರಿಂದ ರಾಜ್ಯಭ್ರಷ್ಟನಾಗುವು ಎಂಬುದಾಗಿ ಆತನ ಅಜ್ಜನೇ ಅಲ್ಲಿ ಶಾಪ ಕೊಡುವಂಥದ್ದು, ರಾಜ್ಯಭ್ರಷ್ಟನಾಗುವುದಾಗಿ ಶಾಪವನ್ನು ಕೊಡುವಂಥದ್ದು. ಇದರಿಂದ ಬೇಸರಗೊಂಡಂಥ ಬಲಿಚಕ್ರವರ್ತಿ ಅಲ್ಲಿ ಅವನಿಗೆ ಶರಣು ಹೋಗಲು, ಆತನಲ್ಲಿ ಕ್ಷಮೆಯನ್ನು ಕೇಳಲು ಪ್ರಹ್ಲಾದನು ಅಲ್ಲಿ ನಿನಗೆ ಶ್ರೇಯಸ್ಸು ಉಂಟಾಗುವಂಥ ಮಾರ್ಗವನ್ನು ನಾನು ತೋರಿಸ್ತೇನೆ. ಶಾಪ ಕೊಟ್ಟದ್ದೇ, ಆದರೆ ಇದರಿಂದ ಶ್ರೇಯಸ್ಸಾಗಬೇಕು. ಯಾಕಂದರೆ ಕೆಲವೊಮ್ಮೆ ಶಾಪವು ವರವು ಆಗುವಂಥದ್ದು. ನಮ್ಮ ಜೀವನದಲ್ಲೂ ನಾವು ಅದನ್ನು ಅನುಭವಿಸುವಂಥದ್ದು ನಾವು ಕಂಡಿದ್ದೇವೆ. ಕೆಲವೊಮ್ಮೆ ಕೆಟ್ಟದಾಯಿತು ಅಂತಿದ್ರೆ ಅದು ಒಳ್ಳೆಯದಕ್ಕೆ ಕಾರಣವಾಗಿರ್ತದೆ. ಅದೆಲ್ಲವೂ ಕೂಡ ಭಗವಂತನ ಲೀಲೆ. ನಮಗೆ ತೋರ್ಪಡಿಕೆ ಹೋಗಿ ಕೆಟ್ಟದಾಯಿತು, ಆದರೆ ಅದರಿಂದ ಮುಂದೆ ಒಳ್ಳೆಯದಾಗ್ತದೆ. ಹಾಗೆ ಇಲ್ಲಿ ಪ್ರಹ್ಲಾದನು ಅಲ್ಲಿ ಬಲಿಗೆ ಹೇಳುವಂಥದ್ದು, ನಿನಗೆ ಸನ್ಮಾರ್ಗವನ್ನು ಉಂಟಾಗುವಂಥ ಮಾರ್ಗವನ್ನು ನಾನು ತೋರುತ್ತೇನೆ ಎಂಬುದಾಗಿ ಅಭಯವನ್ನು ಕೊಡ್ತಾನೆ. ಹಾಗೆಯೇ ಈ ವಿಚಾರ ಕುರಿತು ಶುಕ್ರಾಚಾರ್ಯರಲ್ಲೂ ಆತ ಭಿನ್ನವಿಸ್ತಾನೆ, ಅವರಿಂದಲೂ ಕೂಡ ಅಲ್ಲಿ ಸಲಹೆಯನ್ನು ಪಡೆದುಕೊಳ್ತಾನೆ. ಇನ್ನು ಬಲಿಯ ವ್ಯಕ್ತಿತ್ವವನ್ನು ನಾವು ವೀಕ್ಷಕರಿಗೆ ತಿಳಿಸುವುದಾದರೆ, ಅಂದರೆ ಆ ಬಲಿ ಎಂತಹ ಶ್ರೇಷ್ಠನಾಗಿದ್ದ, ಎಂತಹ ಉನ್ನತವಾದಂಥ ಜ್ಞಾನವನ್ನು ಹೊಂದಿದ್ದ ಎಂಬುದನ್ನು ತಿಳಿಸುವುದಾದರೆ, ತಾಳ್ಮೆಯೇ ಶ್ರೇಷ್ಠವಾದುದೆಂಬ ವಿಚಾರವಾಗಿ ಪ್ರಹ್ಲಾದ ನುಡಿದ ಸನ್ಮಾತ. ಯಾಕಂದರೆ ಮನುಷ್ಯನಿಗೆ ತಾಳ್ಮೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ತಾಳ್ಮೆ ಇಲ್ಲದಿದ್ದರೆ ಅವನಲ್ಲಿ ಏನಿದ್ರೂ ಪ್ರಯೋಜನವಿಲ್ಲ. ತಾಳ್ಮೆ ಇದ್ದವನು ಏನನ್ನು ಬೇಕಾದರೂ ಸಾಧಿಸಲಿ ಸಾಧ್ಯ ಉಂಟು. ಅದರ ಪೂರ್ಣ ವಿಚಾರವನ್ನು ಪ್ರಹ್ಲಾದನಿಂದ ಬಲಿ ಚಕ್ರವರ್ತಿ ತಿಳಿದುಕೊಂಡಿದ್ದ. ಎರಡನೆಯದಾಗಿ ರೂಪ ದೀಪಾದಿಗಳನ್ನು ಅರ್ಪಿಸುವ ವಿಚಾರ, ಅಂದರೆ ಧೂಪ ದೀಪ ನೈವೇದ್ಯಗಳಿಂದ ನಾವು ದೇವರನ್ನು ಅರ್ಚಿಸಬೇಕು ಅಂತ. ಹಾಗಾದರೆ ಈ ವಿಚಾರ ಯಾಕೆ, ಏನು ಇದರ ಸತ್ಯ ಅಸತ್ಯತೆ ಏನು ಎಂಬುದನ್ನು ಅಲ್ಲಿ ಗುರುಗಳಾದಂಥ ಶುಕ್ರಾಚಾರ್ಯರಿಂದ ಆ ಅನುಭವವನ್ನು ತಿಳ್ಕೊಂಡಿದ್ದ. ಹಾಗೆ ಶ್ರೇಯಸ್ಸಾಧನ ವಿಷಯವಾಗಿ ಒಬ್ಬ ಮನುಷ್ಯ ಶ್ರೇಯಸ್ಸನ್ನು ಹೇಗೆ ಸಾಧಿಸಬೇಕು, ಅವನು ಹೇಗೆ ಉದ್ಧಾರ ಆಗಬೇಕು, ಅದಕ್ಕೆ ಆತ ಏನು ಮಾಡಬೇಕು, ಈ ವಿಚಾರದ ಕುರಿತು ಆತನು ಗದರ್ಭ ರೂಪವನ್ನು ತಾಳಿದಂತಹ ಇಂದ್ರನಲ್ಲಿ ಅಲ್ಲಿ ಸಂವಾದವನ್ನು ಮಾಡುವಂಥದ್ದು ಅಥವಾ ಚರ್ಚಿಸುವಂಥದ್ದು. ಹಾಗೆ ಮುಂದೆ ಇದು ಇಂದ್ರನೊಡನೆ ಆತ ಸಂವಾದವನ್ನು ಮಾಡಿದ. ಇದು ಎಲ್ಲವೂ ಆತನು ಕಳಿಸಿದಂಥ ಜ್ಞಾನದ ಪ್ರತೀಕವಾಗಿದೆ. ಹಾಗೆ ವಾಮನನಾಗಿ ವಿಷ್ಣುವು ಜನಿಸಿದಾಗ ಮುಂದೆ ಉಂಟಾದಂಥ ಉತ್ಪಾತದಿಂದ ಆತ ವಿಷ್ಣುವು ಮುಂದೆ ನನ್ನನ್ನು ನಿಗ್ರಹಿಸಲಿಕ್ಕೆ ಬರ್ತಾನೆ ಎಂಬ ವಿಚಾರ ಆತನಿಗೆ ತಿಳಿದು ಬಿಡ್ತದೆ. ಹೀಗೆ ಆತನು ಮಾಡಿದಂಥ ಅಶ್ವಮೇಧ ಯಾಗವು ಮುಗಿಯುತ್ತಿರುವಂಥ ಸಂದರ್ಭದಲ್ಲಿ ಆತ ಪ್ರಚುರಪಡಿಸ್ತಾನೆ. ಎಲ್ಲರನ್ನೂ ಕೂಡ ಡಂಗುರ ಸಾರಿ ಕರೆದು ದಾನವನ್ನು ಮಾಡ್ತಾನೆ. ಎಲ್ಲರೂ ಬನ್ನಿರಿ, ಬ್ರಾಹ್ಮಣೋತ್ತಮರು ಬನ್ನಿರಿ, ಅಂದರೆ ಸತ್ಪಾತ್ರರಿಗೆ ಮಾಡುವಂಥದ್ದು, ಬ್ರಾಹ್ಮಣೋತ್ತಮರಿಗೆ ಮಾಡುವಂಥದ್ದು. ಅವರೆಲ್ಲರನ್ನೂ ಕರೆದು ಅವರು ಕೇಳಿದ್ದೆಲ್ಲವನ್ನೂ ಕೂಡ ಬಹಳ ಸಂತೋಷದಿಂದಲೇ ಆತ ದಾನವನ್ನು ಮಾಡುವಾಗ ಬಹಳ ದೂರದಿಂದಲೇ ಕೂಡ ಈ ವಾಮನನು ಅಲ್ಲಿ ಛತ್ರಿಯನ್ನು ಹಿಡಿದುಕೊಂಡು ಆ ಬಹಳ ತೇಜಸ್ಸಿನಿಂದ ಬರುವುದನ್ನು ಕಾಣ್ತಾ ಇದ್ದಾನೆ. ಬಂದಂಥ ವಾಮನನನ್ನು ಸ್ವಾಗತಿಸಿ ಆದ್ಯ ಪಾದ್ಯಾದಿಗಳಿಂದ ಆತನನ್ನು ಸತ್ಕರಿಸುವುದು. ಯಾರೆಲ್ಲ ಬಂದರೂ ಕೂಡ ಏಳದೆ ಇದ್ದಂತಹ ಈ ಬಲಿ, ಯಾಕಂದರೆ ಒಬ್ಬ ದಾನ ಕೊಡಲಿಕ್ಕಂತ ಕೂತಾಗ ಆತ ಏಳುವಂಥ ಕ್ರಮ ಇಲ್ಲ, ಹೇಳುವಂಥದ್ದು ತಪ್ಪು, ಶುಕ್ರಾಚಾರ್ಯರು ಸೂಚಿಸ್ತಾರೆ. ಆದರೆ ಈ ವಾಮನನ ತೇಜಸ್ಸನ್ನು ಕಂಡು ಈತನಿಗೆ ಅರಿವಿಲ್ಲದೆ ಗೆದ್ದು ಬಿಡ್ತಾನಂತೆ. ಅಷ್ಟೊಂದು ಶಕ್ತಿಶಾಲಿ ಆಗಿತ್ತು ವಾಮನನ ತೇಜಸ್ಸು ಅಂತೇಳುವಂಥ. ಆಗ ಶುಕ್ರಾಚಾರ್ಯರು ಕೂಡ ಈ ವಾಮನನು ಕೇಳಿದಂಥವರ, ಯಾಕಂದರೆ ಅವನನ್ನು ಬಂದದ್ದೇ ದಾನವನ್ನು ಸ್ವೀಕರಿಸುವುದಕ್ಕಾಗಿ. ಆಗ ಬಲಿಚಕ್ರವರ್ತಿ ವಾಮನ ರೂಪಿನಾದಂತಹ ಭಗವಂತನಲ್ಲಿ ಕೇಳ್ತಾನೆ, ನೀವು ಏನು ದಾನವನ್ನು ಅಪೇಕ್ಷಿಸುತ್ತೀರಿ ಅಂತ. ಆಗ ವಾಮನ ಕೇಳುವಂಥದ್ದು, ನನ್ನ 3 ಪಾದಗಳನ್ನು ಅಳೆದು ನನಗೆ ಭೂಮಿಯನ್ನು ಕೊಡು, ಅಷ್ಟು ಸ್ಥಳ ಸಾಕು. ಬಲಿಚಕ್ರವರ್ತಿ ಹೇಳ್ತಾನೆ, ಅಯ್ಯೋ ನೀನೇ ನೋಡ್ಲಿಕ್ಕೆ ಇಷ್ಟು ಸಣ್ಣದಿತ್ತು, ನಿನ್ನ 3 ಪಾದದ ಸ್ಥಳವನ್ನು ಪಡ್ಕೊಂಡು ನೀನು ಏನು ಮಾಡ್ತೀನಿ, ನಿನಗೆ ಗ್ರಾಮಗಳನ್ನು ಕೊಡ್ತೇನೆ ಅಥವಾ 3 ಗ್ರಾಮಗಳನ್ನೇ ನಿನಗೆ ಅನುಗ್ರಹಿಸ್ತೇನೆ, ನೀವು ಸಂತೋಷದಿಂದ ಸ್ವೀಕರಿಸಿ ಹೇಳಿದಾಗ, ಇಲ್ಲ ನನಗೆ 3 ಪದಗಳನ್ನು ನೀನು
ದಾನವಾಗಿ ಕೊಡುವಂಥ. ಅಂದರೆ ಆ ಸೂಕ್ಷ್ಮತೆಯನ್ನು ಅಲ್ಲಿ ಬಲಿ ಅರ್ಥ ಮಾಡಿಕೊಳ್ಳಿಲ್ಲ. ಯಾಕಂದರೆ ಅಲ್ಲಿ ಶುಕ್ರಾಚಾರ್ಯರು ಎಚ್ಚರಿರ್ತಾರೆ. ಮತ್ತು ಮನುಷ್ಯನಿಗೆ ನಾನು ಶ್ರೇಷ್ಠ, ನಾನು ಜ್ಞಾನಿ, ನಾನು ಶ್ರೀಮಂತ, ಅಧಿಕಾರಿ ಅಂತ ತಿಳ್ಕೊಂಡಾಗ ಅವನಲ್ಲಿ ಅಜ್ಞಾನ ಅಂತ ಹೇಳುವಂಥದ್ದು ಅಡಗಿರ್ತದೆ. ಆ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳುವಂತಹ ಆ ವ್ಯವಧಾನ ಸಮಾಧಾನ ಅಂತ ಹೇಳುವಂಥದ್ದು ಇರುವುದಿಲ್ಲ. ಅದೇ ಸ್ಥಿತಿಯಲ್ಲಿ ಈ ಬಲಿ ಇರ್ತ. ಹಾಗಾದರೆ ಅಲ್ಲಿ ವಾಮನ ಕೇಳಿದ್ದು 3 ಪದವಿಗಳನ್ನು. ಏನು ಪದವಿ? ಒಂದು ಇಂದ್ರಲೋಕವನ್ನು ಬಲಿಯು ಪಡೆದುಕೊಳ್ಳುವಂತಹ ಒಂದು ಪದವಿ, ಮತ್ತು ರಾಕ್ಷಸರಿಗೆ ತಾನು ರಾಜನಾಗಬೇಕೆಂದು ಇಚ್ಛಿಸಿದ ಮತ್ತೊಂದು ಪದವಿ, ಮತ್ತು ಭೂಮಿ ಅಖಂಡ ಭೂಮಿಯನ್ನು ತಾನು ಸಾಮ್ರಾಜ್ಯವನ್ನು ಸ್ಥಾಪಿಸಿ ನಾನೇ ರಾಜನಾಗಬೇಕೆಂದು ನಿರ್ಧರಿಸಿದ್ದು. ಹೀಗೆ ಈ 3 ಪದವಿಯನ್ನು, ಈ 3 ಪಾದಗಳನ್ನು ಅಳೆಯುವ ಮೂಲಕ ಅಲ್ಲಿ ಬಲಿಯಲ್ಲಿ ಕೇಳಿತ್ತು. ಹಾಗೆ ಬಲಿ ಚಕ್ರವರ್ತಿಯು ಶುಕ್ರಾಚಾರ್ಯರು ಕೊಡಬೇಡ ಎಂಬುದನ್ನು ತಡೆದರೂ ಕೂಡ ಆ ಸಂದರ್ಭದಲ್ಲಿ ಅವರ ಮಾತನ್ನು ಕೇಳದೆ ಅಲ್ಲಿ ಬಲಿಯು 3 ಪದಗಳನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಿ ಬಲಿಗೆ ದಾನವನ್ನು ಕೊಡುವಂತಹ ಸಂದರ್ಭದಲ್ಲಿ ತ್ರಿವಿಕ್ರಮನಾಗಿ ಬೆಳೆದಂತಹ ಆ ವಾಮನನು ಒಂದನ್ನು ಭೂಮಿಯನ್ನು ಮತ್ತೊಂದು ಆಕಾಶವನ್ನು ಅಲ್ಲಿ ಅಳೆದ ನಂತರ 3ನೆಯದನ್ನು ಬಲಿಯ ಶಿರದ ಮೇಲೆ ಇಟ್ಟು ಆತನನ್ನು ರಸತಳಕ್ಕೆ ಪಾತಾಳಕ್ಕೆ ದೂಡುವಂಥ ಕತೆ. ಇದು ಸರ್ವವಿದಿತವಾದದ್ದು, ಎಲ್ಲರಿಗೂ ಗೊತ್ತಾಗಿದೆ. ಹಾಗೆ ಆ ಸಂದರ್ಭದಲ್ಲಿ ಬಲಿಯನ್ನು ಪಾತಾಳಕ್ಕೆ ನುಗ್ತಾನೆ. ಆಗ ಬಲಿಯ ಮುಖದಲ್ಲಿ ಒಂದು ರೀತಿಯಾದಂಥ ಖಿನ್ನತೆ ಆವರಿಸ್ತದೆ, ದುಃಖ ಆವರಿಸ್ತದೆ. ಇಡೀ 3 ಲೋಕವನ್ನೇ ತನ್ನ ವಶವನ್ನು ಮಾಡಿಕೊಳ್ಬೇಕಾದಂಥ ನನ್ನ ಈ ದಯನೀಯವಾದಂಥ ಸ್ಥಿತಿ ಹೀಗೆ ಆಯಿತಲ್ಲ ಎಂಬಂಥ ದುಃಖವು ಆತನ ಮುಖದಲ್ಲಿ ಕಂಡಂತಹ ಭಗವಂತ ಅಲ್ಲಿ ಅವನಿಗೆ ಸಮಾಧಾನವನ್ನು ಮಾಡುವಂಥದ್ದು. ಏನು ಚಿಂತಿಸಬಾರ್ದು, ಯಾಕಂದರೆ ಅಲ್ಲಿ ಪ್ರಹ್ಲಾದನೂ ಕೂಡ ಅಲ್ಲಿ ಶಾಪ ಕೊಟ್ಟದ್ದು ಉಂಟು ಮತ್ತು ಉದ್ಧರಿಸುತ್ತೇನೆಂಬುದು ಹೇಳುವುದು ಉಂಟು. ಆ ಸಂದರ್ಭದಲ್ಲಿ ಪ್ರಹ್ಲಾದನೂ ಕೂಡ ಅಲ್ಲಿ ಬಲಿಯನ್ನು ಪ್ರಾರ್ಥಿಸ್ತಾನೆ. ಇವನಿಗೆ ಏನಾದರೂ ಒಳಿತು ಮಾಡಬೇಕು, ಇವನಿಗೆ ಒಳ್ಳೆಯ ರೀತಿಯಾದಂಥ ಮಾರ್ಗವನ್ನು ತೋರಬೇಕು ಅಂತ ಕೇಳಿಕೊಂಡಾಗ ಅಲ್ಲಿ ಹೇಳುವಂಥದ್ದು ಹೀಗೆ ಕಳಿಸುವಾಗ ಅವನು ಹೇಳ್ತಾನೆ, ಶ್ರೋತ್ರಿಯನಿಲ್ಲದ ಶ್ರಾದ್ದ. ಯಾರಾದರೂ ಭೂಲೋಕದಲ್ಲಿ ಶ್ರಾದ್ದ ಮಾಡುವುದಾದರೆ ಒಳ್ಳೆಯ ಬ್ರಾಹ್ಮಣ ಬೇಕು. ಅಂತಹ ಶ್ರಾದ್ದವನ್ನು ಯಾರಾದರೂ ಮಾಡಿತು ಅಂತಾದರೆ 1ನೆಯದಾಗಿ ಶ್ರದ್ಧೆ ಇಲ್ಲದ ದಾನ. ನಾವೆಲ್ಲ ಪ್ರವಚನ ಮತ್ತೊಂದು ಯಾರೋ ಒಂದು ದಾನ ಕೊಡಬೇಕು ಅಂತ ಹೇಳ್ತಾರೆ, ನಾನು ಯಾರಿಗೂ ಒಂದು ದಾನ ಕೊಟ್ಟೆ. ಹಾಗಲ್ಲ, ಶ್ರದ್ಧೆ ಬೇಕು. ಆ ದಾನವನ್ನು ಕೊಡುವಾಗ ಪಾತ್ರ ಅಪಾತ್ರವನ್ನು ನೋಡಿಕೊಡ್ಬೇಕು. ಅಂತಹ ದಾನ, ಶ್ರದ್ಧೆ ಇಲ್ಲದ ದಾನವನ್ನು ಯಾರಾದರೂ ಮಾಡಿದರೆ, ಹಾಗೆ ವಿಧಿಹೀನವಾದಂಥ ಯಜ್ಞವನ್ನು ಮಾಡ್ತಾರೆ. ಅದಕ್ಕೊಂದು ವಿಧಿ ನಿಯಮ ಅಂತೇಳಿ ಉಂಟು. ಆ ವಿಧಿಯನ್ನು ಮೀರಿ ವಿಹಿತವಾದಂಥ ಯಜ್ಞವನ್ನು ಯಾರಾದರೂ ಮಾಡಿದರೆ, ಅಥವಾ ಶೌಚವಿಲ್ಲದ ದೇವಬ್ರಾಹ್ಮಣ ಪೂಜಾಕ್ರಮ, ಈ ಯಾವುದೇ ಮಾಡುವುದಿದ್ರೆ ತ್ರಿಕರ್ಣ ಶುದ್ಧಿ ಅಂತ ಹೇಳುವಂಥದ್ದು. ಕೇವಲ ತೋರ್ಪಡಿಕೆಗೆ ಶುದ್ಧ ಇದ್ದರೆ ತ್ರಿಕರ್ಣಪೂರ್ವಕ ಮಾಡಿ ಯಜ್ಞವನ್ನು ಮಾಡಬೇಕು, ಬ್ರಾಹ್ಮಣ ಆರಾಧನೆಯನ್ನು ಮಾಡಬೇಕು, ಹಾಗೆ ಪೂಜೆಯನ್ನು ಮಾಡಬೇಕು. ಅದನ್ನು ಯಾರಾದರೂ ಮಾಡದಿದ್ದರೆ ಗುರುಭಕ್ತಿ ಇಲ್ಲದೆ ಮಾಡಿದಂಥ ಕರ್ಮ. ನಾವು ಏನೇ ಕರ್ಮವನ್ನು ಮಾಡಿದರೂ ಗುರುಗಳನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಅನುಗ್ರಹದಿಂದ ಅವರನ್ನು ನೆನಪಿಸಿಕೊಂಡು ಮಾಡಬೇಕು. ಹಾಗೆ ಯಾರಾದರೂ ಮಾಡದಿದ್ದರೆ ಈ 5 ವಿಧದಿಂದ ಬರತಕ್ಕಂಥ ಪುಣ್ಯಾಂಶ ಆಯಾ ಕರ್ಮಗಳನ್ನು ಮಾಡಿದವರಿಗೆ ಅಲ್ಲಿ ಸಿಗುವುದಿಲ್ಲ. ಈ ರೀತಿ ಮಾಡಿದರೆ ಯಾರು ಆ ಕರ್ಮವನ್ನು ಮಾಡ್ತಾರೋ ಅವರಿಗೆ ಪುಣ್ಯ ಲಭಿಸುವುದಿಲ್ಲ. ಹಾಗಾದರೆ ಇಷ್ಟೆಲ್ಲ ಮಾಡಲಿಕ್ಕೆ ಎಷ್ಟೋ ಖರ್ಚುಗಳಾಗ್ತವೆ, ವೆಚ್ಚ ಆಗ್ತದೆ, ಸಮಯವಾಗ್ತದೆ. ಹಾಗಾದರೆ ಅದಕ್ಕೆ ಪುಣ್ಯವೇ ಇಲ್ವ? ಉಂಟು. ಆ ಬಂದಂಥ ಪುಣ್ಯ ಅವರಿಗೆ ಸಲ್ಲುವುದಿಲ್ಲ, ನಿನಗೆ ಸಲ್ಲುತ್ತದೆ. ಅಂದರೆ ಅವೆಲ್ಲ ಪುಣ್ಯವು ಕೂಡ ಬಲಿಚಕ್ರವರ್ತಿಗೆ ಸಲ್ಲುತ್ತದೆ ಎಂಬಂಥ ವರವನ್ನು ಅಲ್ಲಿ ಭಗವಂತನು ಕೊಡುವಂಥದ್ದು. ಹಾಗೆಯೇ ಮುಂದಕ್ಕೆ ನಿನಗೆ ಸ್ವರ್ಗದ ಅಧಿಪತ್ಯವು ದೊರಕಿಸಿಕೊಡುವಂತೆ ನಾನು ಮಾಡುತ್ತೇನೆ. ಈಗ ಚಿಂತೆ ಮಾಡುವುದು ಬೇಡ. ನಿನ್ನ ಮನಸ್ಸಿನಲ್ಲಿತ್ತು ಸ್ವರ್ಗಾಧಿಪತಿ, ಅದನ್ನು ನಿನಗೆ ಕರುಣಿಸುತ್ತೇನೆ, ವಾಗ್ದಾನವನ್ನು ಕೊಡುವಂಥದ್ದು. ಹಾಗೆ ಇಂತಹ ಒಂದು ಕೆಲವು ವಿಚಾರಗಳನ್ನು ಹೇಳುವುದರೊಂದಿಗೆ ನಾವು ಹಾಗಾದರೆ ಈ ಕಥೆಯಿಂದ, ಈ ಸಂದರ್ಭದಿಂದ ಏನು ತಿಳ್ಕೊಳ್ಬೇಕು ಅಂದರೆ, ಇಲ್ಲಿ ಭಗವಂತ ಬಲಿಯ 3 ಪದವಿಗಳನ್ನು ಕಿತ್ತುಕೊಂಡ, ಇಂದ್ರನಿಗೆ ಸೇರಬೇಕಾದಂಥ ರಾಜ್ಯವನ್ನು ಅವನಿಗೆ ಮರಳಿಸಿದ. ಹಾಗೆ ಇಂದ್ರನಿಗೆ ಅವನ ಹಕ್ಕಿನ ರಾಜ್ಯವೂ ದೊರೆತಂತಾಯಿತು. ಮತ್ತು ಮುಂದೆ ಅಸುರ ಭಾವ ಕಿಂಚಿತ್ತೂ ಬಲಿಗೆ ಬರದಂತೆ, ಯಾಕಂದರೆ ಅವನಿಗೆ ಅಸುರಿ ಭಾವ ಇದ್ದದ್ದರಿಂದ ಈ ರೀತಿ ಮಾಡಿದ್ದು, ಕಿಂಚಿತ್ತೂ ಬಲಿಗೆ ಸುಳಿಯದಂತೆ ಆತನನ್ನು ಸಂರಕ್ಷಿಸಲು ಸ್ವಯಂ ಭಗವಂತನೇ ಆ ಪಾತಾಳ ಲೋಕದಲ್ಲಿ ಅವನ ದ್ವಾರಪಾಲಕನಾಗಿ ಅಲ್ಲಿ ನೆಲೆ ನಿಲ್ತಾನೆ. ಹಾಗೆ ಅಸುರರು ಅವನ ಶಾಸನವನ್ನು ಮುರಿಯದಂತೆ, ಅಸುರರು ಅವನ ಶಾಸನವನ್ನು ಮೀರದಂತೆ ನೋಡಿದುಕೊಳ್ಳಲು ಸುದರ್ಶನ ಚಕ್ರ ಅವನಿಗೆ ಬೆಂಗಾವಲಾಗಿ ನಿಲ್ಲಿಸುವಂಥದ್ದು. ಅದಲ್ಲದೆ ಅವನು ಪಾತಾಳ ಲೋಕದಲ್ಲಿ ಇರುವಾಗ 300 ಮಂದಿ ಲಲನೆಯರೊಡನೆ ಸಕಲ ಭೋಗಗಳನ್ನು ಅನುಗ್ರಹಿಸಿ ಅವನಿಗೆ ಕೊಡುವಂಥದ್ದು. ನೀನಲ್ಲಿ ಸಂತೋಷವಾಗಿರು, ಚಿಂತೆ ಮಾಡುವುದು ಬೇಡ. ಅದಕ್ಕಾಗಿ 300 ಮಂದಿ ಲಲನೆಯನ್ನು ಅಲ್ಲಿ ಭಗವಂತ ಕೊಡುವಂಥದ್ದು. ಒಂದು ವೇಳೆ
ಹೇಳಿದಂಥ ಕಟ್ಟಳೆಗಳನ್ನು ತಪ್ಪಿ ನಡೆವೆಯಲ್ಲಿ ಮುಂದೆ ಮರಣಪಾಶಗಳು ನಿನ್ನನ್ನು ಬಂಧಿಸುತ್ತವೆ ಎಂಬಂಥ ಕಟ್ಟಳೆಯನ್ನು ಅಥವಾ ಎಚ್ಚರಿಕೆಯನ್ನು ಅಲ್ಲಿ ಭಗವಂತ ಕೊಡುವಂಥದ್ದು. ಹೀಗೆ ಬಲಿಯನ್ನು ನಾವು ನೆನೆಸಿಕೊಳ್ಳುವುದಕ್ಕಾಗಿ, ಜನರಿಗೆ ಅವನನ್ನು ಇರಿಸಿಕೊಳ್ಳುವುದಕ್ಕಾಗಿ ಆ ದಿನದಂದು ನಾನಾರೆಲ್ಲರೂ ಕೂಡ ಬಲಿಯನ್ನು ನೆನೆದು ಅವನನ್ನು ಸ್ವಾಗತಿಸಿ ಬಲೇಂದ್ರ ಪೂಜೆಯನ್ನು ಮಾಡಬೇಕು. ಹಾಗಾದರೆ ಬಲಿ ದ್ವಿತೀಯನಂದು ನಾವು ಯಾಕೆ ಅದನ್ನಿಟ್ಟರೆ, ಈ ಭಗವಂತ ಅಂದರೆ ಅಖಂಡ ಸಾಮ್ರಾಜ್ಯವನ್ನು ಆಳಿದಾತ, ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದಾತ, ತಾನು ಆಡಳಿತವನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿದಾತ, ಅಂತ ಪುಣ್ಯವಂತನಾಗಿದ್ದ, ಧೀರನಾಗಿದ್ದ, ವೀರನಾಗಿದ್ದ. ಇಂತಹ ಒಂದು ಉನ್ನತವಾದಂಥ ವ್ಯಕ್ತಿತ್ವವನ್ನು ಜನರೆಲ್ಲರೂ ಕೂಡ ಮುಂದೆ ನೆನಪಿಕೊಳ್ಬೇಕು. ಅವನ ಒಳ್ಳೆಯ ನಡತೆಯನ್ನು ಜನರು ಕೂಡ ಆಚರಿಸಬೇಕು, ಅವನನ್ನು ಗೌರವಿಸಬೇಕೆಂಬಂಥ ಕಾರಣದಿಂದ ಆ ಬಲಿದ್ವಿತೀಯದಂದು ಅಥವಾ ಬಲೇಂದ್ರನನ್ನು ಅಲ್ಲಿ ಭೂಮಿಗೆ ಅಲ್ಲಿ ಪಾತಾಳಕ್ಕೆ ಕಳುಹಿಸಿದ ದಿನವೊಂದು ಅಲ್ಲಿ ಬಲಿಚಕ್ರವರ್ತಿಯನ್ನು ನಾವು ಪೂಜಿಸಬೇಕು, ಆತನಿಗೆ ದೀಪವನ್ನು ಬೆಳಗಬೇಕು. ಎಲ್ಲ ಜನರಿಗೂ ಕೂಡ ಈ ವಿಚಾರವು ತಿಳಿಯಬೇಕೆಂಬುದು ಆ ಭಗವಂತನ ಇಚ್ಛೆಯಾಗಿರುತ್ತದೆ. ಹಾಗಾಗಿ ಆ ದಿನದಂದು ಭಗವಂತನ ವರದಂತೆ ಬಲಿರಾಜೇ ದೀಪದಾನ ತ್ಯದಾ ಲಕ್ಷ್ಮಿ ಸ್ಥಿರ ಭವೇತ್. ಬಲಿಯ ರಾಜ್ಯದಲ್ಲಿ ದೀಪ ಹಚ್ಚಿದರೆ ಅದು ವಿಶೇಷವಾದ, ಯಾಕಂದರೆ ಆ ಭಗವಂತನೇ ಹೇಳಿರುವಂಥದ್ದು, ಬಲಿರಾಜೇ ದೀಪದಾನ ತ್ಯದಾ ಲಕ್ಷ್ಮಿ ಸ್ಥಿರ ಭವೇತ್ ಎಂಬುದಾಗಿ ಹೇಳಿಕೊಂಡು ಅಲ್ಲಿ ಬಲಿಯನ್ನು ನಾವು ಪೂಜಿಸಬೇಕು, ಬಲಿದೇವರನ್ನು ನಾವು ನೆನಪು ಮಾಡಿಕೊಳ್ಬೇಕು. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಬಲಿಯ ರಾಜ್ಯದಲ್ಲಿ ದೀಪವನ್ನು ಆ ದಿನವೂ ಹಚ್ಚಿದರೆ ಲಕ್ಷ್ಮಿಯು ಸ್ಥಿರವಾಗಿ ನಿಲ್ಲುತ್ತಾಳೆ. ಯಾರು ಆ ಕಾರ್ಯವನ್ನು ಮಾಡ್ತಾರೋ ಅವರಿಗೆ ಮತ್ತೆ ದರಿದ್ರ ಇಲ್ಲ, ಅವರಿಗೆ ಲಕ್ಷ್ಮಿ ಅಂತ ಹೇಳುವಂಥದ್ದು ಅಲ್ಲಿ ಲಕ್ಷ್ಮೀ ಕಟಾಕ್ಷ ಸಿಕ್ಕಿದಂತೆಯೇ ಸ್ಥಿರವಾಗಿ ಇರುವಳು. ಹಾಗೂ ಎಂಬುದು ಅಲ್ಲಿ ಭಗವಂತನ ವಾರ್ಣೆಯಾಗಿದೆ. ಭಗವಂತ ಅದನ್ನು ಪ್ರಚುರಪಡಿಸಿದ್ದಾನೆ, ಆ ಶಾಸನವನ್ನು ಮಾಡಿದ್ದಾನೆ. ಹಾಗಾಗಿ ನಾವೆಲ್ಲರೂ ಜನರೆಲ್ಲರೂ ಬಲೇಂದ್ರನನ್ನು ಕರೆದು ಆ ದಿನದಂದು ಭೂಮಿಗೆ ದೀಪವನ್ನು, ತೆಂಗಿನಕಾಯಿ, ಅವಲಕ್ಕಿ ಇತ್ಯಾದಿಯನ್ನು ನೀಡಿ ಅಲ್ಲಿ ನಾವು ಸಂಭ್ರಮಿಸಬೇಕು. ಬಲೇಂದ್ರಾಜ ತಮ್ಮ ರಾಜ್ಯಕ್ಕೆ ತಾವೇ ಬಂದು ನಾವು ಕೊಟ್ಟಂತಹ ಹವಿಸ್ಸನ್ನು, ನಾವು ಕೊಟ್ಟಂತಹ ಪೂಜೆಯನ್ನು ನೀವು ಸ್ವೀಕರಿಸಿ ನಮಗೆ ಒಳಿತನ್ನು ಉಂಟು ಮಾಡಿ ಕೊಡು ಅಂತ ಹೇಳಿ ಭಗವಂತನನ್ನು ಬಲಿಯನ್ನು ಪ್ರಾರ್ಥಿಸುವಂಥದ್ದು ಈ ದಿನದ ಬಹಳ ವಿಶೇಷವಾಗಿರ್ತದೆ. ಜನರು ಕೂಡ ಇದನ್ನು ಸಂಭ್ರಮಿಸಬೇಕಾಗ್ತದೆ. ಬಲಿಪಾಡ್ಯಮಿಯ ಮರುದಿನ ಸೋದರಿಯ ಮನೆಗೆ ಹೋಗಿ ಅಲ್ಲಿ ಭೋಜನ ಮಾಡುವ ಪದ್ಧತಿ, ಇದು ಒಂದು ನಮ್ಮ ದೀಪಾವಳಿಯ ಸಂಭ್ರಮದಲ್ಲಿ ಅಡಕವಾಗಿರುವ ಮತ್ತೊಂದು ವಿಷಯ. ಇದು ಬಾಂಧವ್ಯವನ್ನು ಬೆಳೆಸುವ, ಸಹೋದರರಲ್ಲಿ ಐಕ್ಯವನ್ನು ಉಂಟು ಮಾಡುವ ಇದು ಸಂತೋಷವಾಗ್ತದೆ. ಮುಖ್ಯವಾಗಿ ಇದನ್ನು ನಾವು ಧಾರ್ಮಿಕ ಹಿನ್ನೆಲೆ ನೋಡುವುದಾದರೆ ಆರೋಗ್ಯಂ ಭಾಸ್ಕರಾದಿತ್ಯೇತಿ ಎಂಬಂತೆ ಆರೋಗ್ಯವನ್ನು ಅನುಗ್ರಹಿಸುವವನು ಮಹಾದೇವನಾಗಿರುವಂಥ ಸೂರ್ಯನಾರಾಯಣನು. ಅಂತಹ ಸೂರ್ಯನಾರಾಯಣನು ಕೂಡ ಅಲ್ಲಿ ಮುಖ್ಯವಾಗಿ ಯಮನು ಒಂದು ಮತ್ತು ಯಮುನೆಯು ಇವರು ಕೂಡ ಅನೇಕ ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದರೂ ಕೂಡ ಅವರಿಬ್ಬರೂ ಸಂಧಿಸಿದ ದಿನವನ್ನು ನಾವು ಆಚರಿಸುವುದಕ್ಕಾಗಿ ಹಾಗೂ ಸಹೋದರಿಯರು ಅಲ್ಲಿ ಈ ದಿನವನ್ನು ಆಚರಿಸಬೇಕು. ಹಾಗೆ ಇನ್ನೂ ಒಂದು ಪ್ರಖರವಾದಂಥ ಒಂದು ಭಾಗ ಅಂದರೆ ಗೋಪೂಜೆಯ ಮಹತ್ವ. ಬಲಿಪಾಡ್ಯದಂದು ಗೋಪೂಜೆಯನ್ನು ರಾಷ್ಟ್ರವ್ಯಾಪಿ ನಡೆಸುತ್ತಾರೆ. ದನ ಎತ್ತುಗಳನ್ನು ಕೃಷಿ ಮಾಡುವವರು ತಮ್ಮ ಜೀವನಾಧಾರಕ್ಕಾಗಿ ಅದನ್ನು ಉಪಯೋಗಿಸುವುದು. ಹಾಗಾಗಿ ಗೋಪೂಜೆಯನ್ನು ನಾವು ಆಚರಿಸಬೇಕು. ಯಾಕೆ ಗೋಪೂಜೆಯನ್ನು ನಾವು ಆಚರಿಸಬೇಕಂದ್ರೆ, ನಮಗೆ ಹಿಂದೂಗಳಿಗೆ 33 ಕೋಟಿ ದೇವತೆಗಳು. ಆ 33 ಕೋಟಿ ದೇವತೆಗಳನ್ನು ಪೂಜಿಸಲಿಕ್ಕೆ ಒಬ್ಬೊಬ್ಬರನ್ನು ಕರೆದು ನಮ್ಮ ಆಯುಷ್ಯವೇ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ಗೋವುಗಳನ್ನು ಅಲ್ಲಿ 33 ಕೋಟಿ ದೇವತೆಗಳ ಸಾನ್ನಿಧ್ಯ ಅಲ್ಲಿ ಇರುವುದರಿಂದ ನಾವು ಗೋಪೂಜೆಯನ್ನು ಮಾಡುವಂಥ ಕ್ರಮ, ದಿನನಿತ್ಯವೂ ಗೋಪೂಜೆ ಮಾಡಬೇಕು. ಇದರಿಂದ ನಮಗೆ ಆಯುಷ್ಯ ಹೆಚ್ಚುತ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ. ಆದರೆ ಕೊನೆಯ ಪಕ್ಷ ಇಂದಾದರೂ ಆ ಗೋಪೂಜೆಯನ್ನು 33 ಕೋಟಿ ದೇವತೆಗಳ ಸಾನ್ನಿಧ್ಯವನ್ನು ಪಡೆದಿರುವುದರಿಂದ ಆ ದೇವತೆಯನ್ನು ನಾವು ಪೂಜಿಸಬೇಕಾದ್ದು ನಮ್ಮ ಪರಮ ಕರ್ತವ್ಯವಾಗಿರುತ್ತದೆ. ಯಾಕಂದರೆ ಇದಕ್ಕೆ ಹಿನ್ನೆಲೆ ಅನೇಕ ಕಥೆಗಳಿವೆ. ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನು ಎತ್ತಿ ಗೋವುಗಳನ್ನು ಕಾಪಾಡಿದಂತಹ ಒಂದು ನೆನಪಿಗಾಗಿಯೂ ಅಲ್ಲಿ ಆ ಗೋಪೂಜೆಯನ್ನು ಆಚರಿಸುವಂಥದ್ದು ಗೋಪಾಲಕರು ಅನುಸರಿಸಿಕೊಂಡು ಬಂದಿದ್ದಾರೆ. ಅದನ್ನು ನಾವು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಆ ಗೋವು ಅಂತೇಳುವಂಥದ್ದು ಪರಮ ಪವಿತ್ರವಾದಂಥ ವಿಶೇಷವಾದದ್ದು. ಹಾಗೆ ಹಿಂದೆ ಪರಮೇಶ್ವರ ನಂದಿಯನ್ನು ಪೂಜಿಸುವುದಕ್ಕಾಗಿ ಅರ್ಪಣೆಯನ್ನು ಮಾಡಿದ್ದ, ನನಗೆ ಪೂಜಿಸುವುದು ಬೇಡ, ನೀವು ನಂದಿಯನ್ನು ಪೂಜಿಸಿ ಅಂತ. ಹಾಗಾಗಿ ಪರಮೇಶ್ವರನಿಗೂ ಇದು ಅತ್ಯಂತ ಪ್ರಿಯವಾದಂತಹ ಪೂಜೆ ಗೋಪೂಜೆ ಆಗಿರುತ್ತದೆ. ಹಾಗಾಗಿ ಗೋವುಗಳನ್ನು ಕೂಡ ನಾವು ಇಂದು ಪೂಜಿಸಬೇಕು. ಹಾಗೆ ದೀಪವನ್ನು
ಪ್ರಜ್ವಲಿಸಬೇಕು. ಹಾಗೆ ಈ ದೀಪಾವಳಿಯ ಸಂಭ್ರಮವು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮತ್ತಷ್ಟು ಅವರ ದುಃಖ ದಾರಿದ್ರ್ಯ ಎಲ್ಲವೂ ಕಳೆಯಿತು. ಇಂದಿನಿಂದ ಬಂದಂತಹ ನಮ್ಮ ಏನು ದುಃಖ ದಾರಿದ್ರ್ಯಗಳಿವೆ ಅಥವಾ ಯಾವುದೇ ರೀತಿಯಂತಹ ರೋಗ ರುಜಿನಗಳಿವೆ, ಇವೆಲ್ಲವೂ ಕೂಡ ನಾವು ದೀಪವನ್ನು ಬೆಳಗಿಸುವ ಮೂಲಕ ಅವೆಲ್ಲವೂ ಕಳೆದು ನಮಗೆ ಭಗವಂತ ಒಳಿತುಂಟು ಮಾಡಲಿ ಎಂಬ ಆಶಯದೊಂದಿಗೆ ಶುಭಂ ಕರೋತು ಕಲ್ಯಾಣಂ ಸೌಭಾಗ್ಯಾರೋಗ್ಯ ಸಂಪದಃ ಯಮಬುದ್ಧಿ ಪ್ರಕಾಶಾಯ ಸಂಧ್ಯಾದೀಪಂ ನಮೋಸ್ತುತೆ ಎಂಬುದಾಗಿ ಆ ದೀಪವನ್ನು ಭಗವಂತನ ಪ್ರತಿನಿಧಿಯಾದಂಥ ದೀಪವನ್ನು ನಾವು ಪ್ರಾರ್ಥಿಸುತ್ತಾ ಜನರಿಗೆ ಈ ದೀಪಾವಳಿಯು ಅತ್ಯಂತ ಸುಖಪ್ರದವಾಗಿ ಕಂಗೊಳಿಸಲಿ ಎಂಬ ಆಶಯದೊಂದಿಗೆ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಓಂ ತಸ್ಸತ್.